ఆంటీ என்ன பாவே அத பாவே விஷு பாவே உள்ளே என்ன பாவே பாவேலாம் ಮಂಗೆಲಕ ಮರ ಇದ್ದಾರೆ ಗೋಬಿನಂಚಿ ಹಾಯ್ 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 ಓ ಬಾಬಾ ಕುತ್ತ ಮಂಡೆ ಓಡ್ಸಿ ನಾನಾ ಕುತ್ತ ಮಂಡೆ ಹತ್ತು ಮಾರ ಕುತ್ತ ಕಂಡೆ ಶರದ್ ಹಾಯ್ ಈ ಉಂಡತ ಅಶ್ವಿತ್ ಹಾ ಮೊಲ್ಲ ಚಾಲ್ ಗೊತ್ತದ ಕೋಡಿರ್ದು ಬೊಕ್ಕ ಇತ್ತೆ ಬರ್ಪಿನಿ ಗುಡ್ ನೈಟ್ ಬೋರ್ ಅತ ಲೈಕ್ ಕೊಡ್ತೆ ಹಾಯ್ ಹಾಯ್ ಲೈಕ್ ಕೊರಿಯರ ಓಕೆ ಈರು ಪಾತೆರು ಜರ್ ಪಾತೆರು ಮಾರ ಹ್ಞೂ ಹ್ಞೂ ಪಾತೆರೊಡ್ಗಿ ಪಾತೆರ ಜೊಗೆ ಪಾತೆರ ಮಾರೆ ಎಂಜೋಲ್ಲರಿ ಯಾನ್ ಮಸ್ತ್ ಸೌಖ್ಯ ಇಲ್ಲ ಅಂಚೆನೆ ಲೈಕ್ ಕೊರ್ಲೆ ಅವ ಬತ್ತದು ಅವೀರು ಗಾಡಿಡು ಗೊಬ್ಬಿನ ಹಾಯ್ ಬಚ್ಚುನಾ ಬಚ್ಚುನ ಮಲ್ಲೇಜ್ ಕೈ ಬಚ್ಚುನದ ಸೈಲೆಂಟ್ ಬಾಯ್ ವಯರ್ ಸೈಲೆಂಟ್ ಬಾಯಾ ಹಾಯ್ ಆಲ್ ಹಾಯ್ ದಾದಿ ಶೋಭಾ ಬತ್ತೇರು ಶೋಭಾ ತುಲ ಮೊಬೈಲ್ ಇಡ ಇಜ್ಜಿ ಮಾರ ಯಾನು ಉಲ್ಲ ಇನಿ ಫುಲ್ಲು ಓಕೆ ಓಕೆ ಉಪ್ಪು ಉಪ್ಪು ಹಾಯ್ ಮಾಮು ಬ್ರೋಲಿ ಬ್ರೋಯ್ ನೀನು ಬ್ರೋ ಅಂತೆ ಹಾಯ್ ಉಲ್ಲೆ
ಅಲ್ಲಿಗೆ ಇಲ್ಲಡು ವೈಫೈ ಇತ್ತಿಜ್ಜಿಗೆ ಅಂಚಾಲ್ ಮುರಾಣಿ ಪೂರ ಇತ್ತಿಜಾಲಿ ಇಲ್ಲಾಡು ಕೊಂಚ ಸೋಪೊಡು ಪೊರೆಡುನು ಓಲ್ ಪೊರೆಡುನು ಶೋಭಾ ಪುದರ್ ದಾದೆ ಇನ್ಸ್ಟಾಗ್ರಾಮುಡು ಶೋಭಾ ಇನ್ಸ್ಟಾಗ್ರಾಮ್ ಇಜ್ಜಿ ಅರೇನು ಓಲೋ ತೂತೆ ಮಾರ್ರೆ ಏರೇನು ಎನ್ನ ಮೆಗ್ದಿನ ಓಲ್ದು ತಾಲೆ ಎನ್ನ ಮೆಗ್ದಿ ಅಲ್ಲ ಅಲ್ಲ ಇವನೆಟ್ಟು ಉಲ್ಲಾಲ ಡ್ರ ಅಲ್ಲಿ ಮೊಬೈಲ್ ಉಂಟು ನಂದು ಬೂಡ ಅದಾ ಈ ಪಾಯ ಎನ್ನ ಇನ್ಸ್ಟಾಗ್ರಾಮ್ ಇಜ್ಜಿ ಎನ್ನ ಇನ್ಸ್ಟಾಗ್ರಾಮ್ ಇಜ್ಜಿ ಅಶ್ವಿತ್ರು ವಿಶು ಹಾಯ್ ಅಂತೆ ಹಾಯ್ ಅಂತ ಹೇಳು ಹಾಯ್ ಅಂತ ಹೇಳ ಹಾಯ್ ಅಂತೀನಿ ಮಂಗಿ ಅಂದಿಯೇ ಶೋಭಾ ಬ್ರೂ ಈರ್ನ ಉಂಡಾ ಎನ್ನಜ್ಜಿ ಬುಕ್ಕದಾನು ವರು ಮಾತೆಲ್ಲ ಉಳ್ಳೇರು ಬರ್ಪೇರು ಪೋಪೇರವ ಜಾಸ್ತಿ ಉಂತುಜೇರಿ ಎಲ್ಲ ಪೂರ ಬೇತೆಗೆ ಸಿಫ್ಟ್ ಆತೀರು ಅಪ್ಪಗ ಅವಳೇ ತುಯಿನ ಅಂದು ಎನ್ನೊಟ್ಟಿಗೂ ರೀಲ್ಸ್ ಮಾಡ್ತಾರೆ ಬರೋ ಬರ್ಪಾಲ್ ಗುಡ್ ನೈಟ್ ಆಂಟಿ ಬಾವಾಗ ಇತ್ತೆ ಶೋಭ ತುಲಾಯನ ಇತ್ತೆ ಆಂಟಿ ಕೋಟಿರ್ದು ಬಕ್ಕ ಮಗೇನು ತುಯಿನಿರ್ದು ಬಕ್ಕ ಇಜಿನ ಆಂಟಿ ಅತ್ತು ಉಂತಲೆ ಮಾರ್ರೆ ಅಂದು ದಾದ ಗಮ್ಮತ್ತು ಗಮ್ಮತ್ತು ದಾಲಜ್ಜಿನಿ ತೆತ್ತಿ ಭಾರತಕ್ಕ ಸ್ಪೆಷಲ್ ದಾದ ಮೊಟ್ಟೆ अंडे इजा फंडे रोज खाओ फंडे संडे मंडे रोज खाओ अंडे ಎಂಗ ಬೂತಾಯಿ ಫ್ರೈ ಸಾರ್ ಅಬ್ಬಾ ಎಂಗ ಅಬ್ಬಜಿ ಆಂಟಿ ಬಂಡ ಆಪುಂಡು ಬೂತಾಯಿ ಮೀನು ಬೂತಾಯಿ ಏನಂದು ಗೊತ್ತಾದಿತ್ತು ಜಯಗೆ ಬೊಕ್ಕ ಆಂಟಿ ಬೊಕ್ಕ ಪಜ್ಜುಂದಿ ಬೊಕ್ಕ ಆಂಟಿ ಬಂಡ ಆಪುಂಡಿಗೆ ಮನೋಡ ಆಪುಡು ಬೊಕ್ಕ ದಾದ ಪನುಡಿರಿ ನಾನು ಆಂಟಿ ಬನ್ संडे इज अ मंडे रोज खाओ अंडे अंडे का फंडे ಅಂಟೆ ಬಂಡಿ अंडे का ಬಂಡೆ फंडे ನಿಗುಲು ಪೂರ ಎನ್ನ ವಿಡಿಯೋ ತೂತಾರ ಬ್ಲಾಗ್ ತೂತಾರ ಕೋಡದ ಓ ಅಶ್ವಿತ್ ಎನ್ನ ಒಲ್ಪೈ ಬಂಟ್ವಾಳಡು ಅಶ್ವಿತ್ ಬಂಟ್ವಾಳಡು ಒಲ್ಪನ ಐ ಬಾಂಬೆ ಎಡುಪು ಮನ್ಪೆ ಐ ಬಾಂಬೆ ಅಡಿಗೆ ಬಂಟ್ವಾಳಡಿಗೆ ಮೊಬೈಲ್ ಇದೆ ಎನ್ನ ಒಂಜಿ ಒಂಜಿ ಇಲ್ಲ ಉಂಡು ಪೂರ ಕುಡಿ ಇಲ್ಲುಂಡಾ ಎನ್ನಲ ಉಲೆ ಅಕ್ಕ ಇಲ್ಲೇ ಬಂಟ್ವಾಲ್ ಅಕ್ಕನ ಇಲ್ಲ ಬಂಟ್ವಾಳಿಗೆ ಅದೇ ಶೋಭಾ ಗೊತ್ತಾವ ಏರ್ಕೇನು ಅಕ್ಕ ಏರು अक्का यार ಅಕ್ಕ ಏರ್ಕೇನು अक्का यार ಈ ಎಣ್ಣೆವೆ अक्का यार ಶೋಭಾ ಏರ್ ಬಂದು ಗೊತ್ತಿಜ್ಜಿ ಪಿಕ್ ತುಂಡ ಗೊತ್ತಾವ್ शोभा यार ನಿಶಾಂತ್ निशान ನಮಸ್ತೆ निशान ಮಂಜುಳ ಅಕ್ಕನ ಎಂದಟ ಐದು ನೋಡು ಮಾತ್ರ ಐದು ನೋಡು ಚೇಂಜ್ ಒಂದು ಕನಪಲ್ಲ ಕಾಂಡ ಆ ಆ ಯಾರು ಮಂಜುಳಾ ಅಕ್ಕ ದಾದಾ ಐಡಿಯಲ್ಲಿ ಇದ್ದವರು ಕಿವಿ ಕೊಡಬೇಡಿ ಡೈರೆಕ್ಟ್ ಕಮೆಂಟ್ ಹಾಕಿ ನಿಶಾಂತ್ ಬ್ರೋ ನಮಸ್ತೆ ಶೋಭಾ ಅಕ್ಕ ನಿಶಾಂತ್ ತಮ್ಮಯ್ಯ ಬ್ಯುಸಿ ಇದ್ದೆ ಟುಡೇ ಒನ್ ವರ್ಸ್ ಐ ಆಮ್ ಫ್ರೀ ನಮಸ್ತೆ ಭಾರತಿ ಅಕ್ಕ ಏ ನಿಶಾಂತ್ ಮಂಜುಳಾ ಯಾರಾ ಓಕೆ ಜಪ್ಲೆ ಶೋಕ್ ಉಲ್ನೆ ಗಮ್ಮತ್ತು ನನ್ನ ಜಪ್ಪು ಯಾವ ಈ ಜಪ್ಪು ಮಾರೆ ಹಾಯ್ ಕಡಲಪ್ಪೆ ಜೋಗುಲು ಬತ್ತೇರು ಹಾಯ್ ಬನ್ನೊಂದು ಊಟ ಆಯ್ತಾ ಭಾರತಿ ಅಕ್ಕ ಶೋಭಕ್ಕ ನಂದಾಯ್ತು ನಮಗೆ ಮೊಟ್ಟೆ
ಮೊಟ್ಟೆ ಅವನಿಗೆ ಅಂಡಕ ಫಂಡ ಅಂತೆ వనసాండ ఇచ్చి అన్పు జాయవనుందులే తెత్తి ఆమ్లెట్ ఏం చెవులారు శోభ ಗತ್ತನ್ನ ದಾನೆ ಅಪರೂಪ ಹುಷಾರಿಲ್ಲರಾ ಯಾನ್ ಫೈನ್ ಮಿಸ್ ಆಗಿ ನಿಮ್ಮ ನೇಮ್ ಮಿಸ್ ಮಾಡಿಕೊಂಡೆ ಅಕ್ಕ ಯಾಕೆ ಅದು ಇಲ್ಲಿ ನೋಡಿ ಅಂತ ಇವನು ಊಟ ಮಾಡೋದು ನೋಡಿ ಮೊಟ್ಟೆ ಮೊಟ್ಟೆ ಅಂಡಕ ಬಂಡನಾ ಅಲ್ಲೇ ಹಾಯ್ ಬ್ಲೂ ಬ್ಲೂ ಬೇಕಾ ನಿಮಗೆ ಅದ್ಯಾರು ಶಿವಕುಮಾರ್ ನಿಶಾಂತ್ ಏನೂಟ ಹಾಯ್ ಹಾಯ್ ಶಿವಕುಮಾರ್ ಹುಷಾರಿಲ್ಲ ಬ್ಲೂ ಕೊಡ್ಬೇಕಾ ಈರೇಂಚವುಲ್ಲಾರು ಶೋಭಾ ಶೋಭಕ್ಕ ಏನು ಅಡುಗೆ ಊಟ ಮಾಡಿದ್ರಿ ಐಡಿ ಕೆಬಿ ಕೊರ್ಪುನು ಕೆಲವು ಅಂದಂದು ತೂದು ಪೋಪೆ ಮನೆ ಪೂಜೆರು ಮೆಸೇಜ್ ಪಾಡು ಸೇರ್ಬೇಕ ಫಿಸ್ ಸಾರು ನಿಶಾಂತ್ ನಿಮಗೆ ಏನು ಯಾರು ನನ್ಗ ಕೊಡ್ತಾರೆ ಕೊಡ್ತಾರೆ ನನಗೆ ಐಫೋನ್ 17 ಕೊಡ್ತಾರೆ ಯಾವಾಗಂತ ಗೊತ್ತಿಲ್ಲ ಕೊಡ್ಬಹುದು ಕೊಡ್ತಾರೆ ಅಂತ ಹೇಳಿದ್ದಾರೆ ಅದ ಹೆಂಗೆ ಐಫೋನ್ ಏರು ಕೊರ್ಪಿದ್ ಮಂತಿರಿಗೆ ಯಾರನ್ನ ಕೊರ್ಪೇರಿ ಹೆಂಗೆ ಕೊರುವೇರು ಶಿವಕುಮಾರ್ ಶಾರ್ಟ್ ಶೋಭಕ್ಕ ನಂದು ರೊಟ್ಟಿ ಟೊಮೆಟೊ ಗೊಜ್ಜು ಊಟ ಶಿವಕುಮಾರ್ ನಿಮಗೆ ಚಾನಲ್ ಇದೆಯಾ ಶಿವಕುಮಾರ್ ನಿಮಗೆ ಚಾನಲ್ ಇದೆಯಾ ಚಾನಲ್ ಉಂಟಾ ಶಿವಕುಮಾರ್ ಅವರಿಗೆ ಜೋಳದ ರೊಟ್ಟಿಯಾ ಹಾಂ ಎಂಜಾಯ್ ಮಲ್ಪಲೆ ಹಾಲಿಡೇಸ್ ನನ್ನ ಡಾರ್ಲಿಂಗ್ ಮೌನ ಬಂದಿಲ್ಲ ಮೌನ ಇನ್ನೂ ಬಂದಿಲ್ಲ ಅಲ್ವಾ ಅಕ್ಕ ಇಲ್ಲ ಮೊನ್ನೆಯಿಂದ ಬಂದಿಲ್ಲ ಅವಳು ಹೌದು ಚಾನಲ್ ಇದೆ ಹಾಲಿಡೇ ಮುಗಿಯೋದು ಬಂತು ಅಕ್ಕ ಶೋಭಾ ಅಕ್ಕ ನಂದು ರವೆ ರೊಟ್ಟಿ ಅಲ್ಲ ರಾಗಿ ರೊಟ್ಟಿನಾ ಓಕೆ ಕೊಟ್ಟಾಯ್ತಾ ಗೊಜ್ಜು ಚೆನ್ನಾಗಿ ಆಗುತ್ತೆ ಆದರೆ ಗೊಜ್ಜಿಗೆ ಎಂತ ಮಾಡಬೇಕು ಗೊತ್ತುಂಟಾ ಒಣಗಿದ್ದು ಮೆಣಸು ಉಂಟಲ್ಲ ಅವಳನ್ನು ನೋಡುವಾಗ ನನಗೆ ಕನ್ನಡ ಮಾತಾಡುವಾಗ ನೆನಪರ್ತದೆಲ್ಲ ಒಣಗಿದ್ದು ಮೆಣಸು ಉಂಟಲ್ಲ ಅದನ್ನು ಪುಡಿ ಮಾಡಿ ಅಂದರೆ ಈ ಉದ್ದ ಮೆಣಸನ್ನು ಬೆಂಕಿಗೆ ಹಾಕಿ ಅದನ್ನು ಮುದ್ದೆ ಪುಡಿ ಮಾಡಿ ಅದಕ್ಕೆ ಗೊಜ್ಜಿಗೆ ಹಾಕಿ ತಿನ್ಬೇಕು ಸೂಪರ್ ಆಗ್ತದೆ ಅಲ್ಲ ಅಕ್ಕ ನಂದು ರವೆ ರೊಟ್ಟಿ ಅಕ್ಕ ಗೊಜ್ಜು ಚೆನ್ನಾಗಿ ಆಗುತ್ತೆ ವನಿತಾ ಅಕ್ಕ ಮಿಸ್ ಯು ವನಿತಾ ಕೋಡೆ ಬರ್ತಿತ್ತಲ್ಯಾ ಸೂಪರ್ ಲೈವ್ ಶಿವಣ್ಣ ನಮಗೆ ಸಬ್ ಮಾಡಿ ಶಿವಣ್ಣ ಶೋಭಾ ಕೇಳ್ತಿದ್ದಾಳೆ ನೀವು ಸಬ್ ಮಾಡಿ ಶಿವಣ್ಣ ಅಜ್ಜಿ ಲೈವ್ ಬಂದಿಲ್ಲ ಅಲ್ವಾ ಅಕ್ಕ ಮೊನ್ನೆಯಿಂದ ಬಂದಿಲ್ಲ ಅದು ನಾನು 1 ವಾರದಿಂದ ಲೈವ್ ಮಾಡಲಿಲ್ಲಲ್ವಾ ಅದಕ್ಕೆ ಬಂದಿಲ್ಲ ಕಾಣಬೇಕು ಅಜ್ಜಿ ಬಂದಿಲ್ಲ ನಿಶಾಂತ್ ಅಜ್ಜಿಗೆ ಕೊಬ್ಬು ಕೂತು ತಿನ್ನುವುದಲ್ಲ ಹಾಗೆ ಕೊಬ್ಬು ನಿನಗೆ ಅಂತೆ ಸರಿ ಕೂತು ತಿಂತಿದ್ದಾನೆ ಅದಕ್ಕೆ ಅವರಿಗೆ ಕೊಬ್ಬು ನೋಡ್ರಿ ನಿಮಗೆ ಕೊಬ್ಬು ಅಂತೆ ಗೋಕುಲ್ ಕಪ್ಪೆ ಅವನು ನಾಳೆ ಅಥವಾ ಆದಿತ್ಯವಾರ ಹೋಗ್ತಾರೆ ಅವರೆಲ್ಲ ಭಾನುವಾರನೇ ಆದಿತ್ಯವಾರ ಶೋಭಕ್ಕ ಊರಲ್ಲಿ ಮಳೆ ಬರ್ತಾ ಉಂಟಕ್ಕ ಹಸಿವಾಗ್ತಾ ಉಂಟು ಫಿಶ್ ಫ್ರೈ ಮಾಡಬೇಕು ಇನ್ನು ಹಸಿವೆ ಆಗ್ತಾ ಉಂಟಾ ಫಿಶ್ ಫ್ರೈ ಮಾಡಬೇಕಂತೆ ನಮಗೆ ಮೀನಿಲ್ಲ ಮೊನ್ನೆ ಕೋಳಿ ನೆನ್ನೆ ಬೀಟ್ರೋಟು ಇವತ್ತು ಮೊಟ್ಟೆ ಸಾರು ನಾಳೆ ಗೊತ್ತಿಲ್ಲ 3 ಕುಕ್ಕುಂಟು ಮಾವಿನ ಹಣ್ಣು 3 ಕುಕ್ಕುಂಟು ಕುಕ್ಕನ್ನು ನಾಳೆ ಕುಕ್ಕಿಗೆ ಸ್ವಲ್ಪ ಚಟ್ನಿ ಮಾಡಿ ತಿನ್ಬೇಕು ಅಂತ ಉಂಟು ಮಳೆ ಸ್ವಲ್ಪ ಇತ್ತು ಸಂಜೆ ಭಾರತಕ್ಕ ದಾದ ಕಜಿಪು ಎಂಕ್ ತೆತ್ತಿ ಸಾರಿಯಾ ಬಡ್ಡಿ ದಾದ ನಿನ್ನ ದಾದ ಬಂದ್ಪುನಿ
ಪಿಸ್ಸಾರು ಮುಗೀತ ಶೋಭಕ್ಕ. ನಾಳೆಗೊಂದು ಕುಕ್ ಉಂಟು. ಕುಕ್ಕಿಗೆ ಸ್ವಲ್ಪ ಚಟ್ನಿ ಮಾಡಿ ಕುಕ್ಕನ್ನು ಉಂಟಲ್ಲ ಪುರುಚಿ ಪುರುಂಚಿ ಮಾಡಿ ನಾನು ತಿನ್ನುದು ನಾಳೆ ಊಟಕ್ಕೆ. ಸೂಪರ್ ಆಗ್ತದೆ ಅಲ್ಲ. ನೀನು ಎಲ್ಲಿ ತಿಂತಿ ಕುಕ್ಕುದು ಚಟ್ನಿ? ಇದೇ ಇದೇ ಶಶಿಕಾಂತ ಎಂತದ ನಿಶಾಂತ್, ಅದು ನಾನಿಕಾ ಅಂತಂತೆ. ನಿಶಾಂತ್ 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 ಅಲ್ಲಿ ಅವಳದು. ನಿನ್ನ ನಾಳೆ ಹಲಸಿನಕಾಯಿ ದೋಸೆ ಮಾಡಬೇಕು. ಬೇಡ ನನಗೆ ಹಲಸಿನಕಾಯಿ ದೋಸೆ, ನಾನು ತಿನ್ನೋದಿಲ್ಲ. ನನಗೆ ನಾಳೆ ಉದ್ದಿನ ದೋಸೆ. ನೀನು ಪೆಲಕಾಯಿ ದೋಸೆ ತಿಂತೀಯಾ? ಪೆಲಕಾಯಿ ದೋಸೆ ತಿಂತೀಯಾ? ಪೆಲಕಾಯಿಯ ಹಾಂ, ಪೆಲಕಾಯಿ ದೋಸೆ ತಿಂತೀಯಾ? ನನಗೆ ಬೇಡ, ನಾನು ತಿನ್ನೋದಿಲ್ಲ. ನನಗೆ ನಾಳೆ ಉದ್ದಿನ ಬೇಳೆ ದೋಸೆ. ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿದ್ರೆ ನಾನು ತಿನ್ನೋದಿಲ್ಲ. ಎಂತ ಹಾಕೋದಿಲ್ಲ ನನಗೆ. ಬೆಲ್ಲ ಸಹ ಬೇಡ, ಗೊಲ್ಲ ಸಹ ಬೇಡ. ಮೊಟ್ಟೆ ಮೊಟ್ಟೆ ಹಾಕ್ಬಾರ್ದು. ಬೆಲ್ಲ ಹಾಕ್ಬಾರ್ದು. ಬೆಲ್ಲ ನನಗೆ ಇಷ್ಟ ಇಲ್ಲ, ಸಿಹಿ ಹಾಕ್ಬಾರ್ದು. ಬೆಲ್ಲಕಾಯ್ದು ಗಟ್ಟಿ ಮಾಡ್ತಾರಲ್ಲ ಅದು ಆದರೆ ಇಷ್ಟ ಆಗ್ತದೆ. ತೆತ್ತಿ ಅಂದರೆ ಚಂದ ಆಗ್ತದಾ? ತಿತ್ತಿ ತತ್ತಿ 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 ತೆತ್ತಿ ಅಂದರೆ ಅವನಿಗೆ ಹೇಳಲಿಕ್ಕೆ ಚಂದ ಅಂತೆ, ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತೆ. ಬಡ್ಡಿ ಖಾಲಿ ತಿನ್ಪುನಿ ಜಪ್ಪುನು ಯಾಂಕದ ಹಾಲು ಹೆಜ್ಜಿ ತೆತ್ತಿ ಪುರ ಆಯ್ನೆ ತಿಂದೆ. ತಿಂತೀನಿ ತೆತ್ತಿ ಆಯ್ತ ತಿನ್ನಿ. ಕಜಿಪ್ ಮಂತೆ ಒಂತೆ ಬಾಕಿದ ಪುರ ತಿಂದೆ. ನಿಮ್ಮದು ಮತ್ತೆ ಇಂದ್ರಮ್ಮ ಲೈವ್ ಇಲ್ಲದಿದ್ರೆ ಬೋರ್ ಮಾರ್ರೆ. ಹೌದಾ? ಜಯತಾ ಇಲ್ಲಿ ನೋಡು, ಕೈಯೆಲ್ಲ ಒಳಗೆಲ್ಲ ಹಾಕಿ ಊಟ ಮಾಡೋದಿಲ್ಲ ಅವನು. ಊಟ ಮಾಡ್ಲಿಕ್ಕೆ ಒಂದು ಎಷ್ಟು ಹೊತ್ತು ಮಾಡ್ತಾನೆ ಮಾರಾಯ ಅವನು. ಅಕ್ಕ ಹಲಸಿನಕಾಯಿ ಸಾಂಬಾರು ಗೊತ್ತು ನನಗೆ. ಹಲಸಿನಕಾಯಿ ಸಾಂಬಾರು ಮಾಡ್ತಾರಾ? ಸಾಂಬಾರು ಗೊತ್ತಿಲ್ಲ ನನಗೆ. ಹಲಸಿನಕಾಯಿ ತಿಂತೇನೆ, ಸಾಂಬಾರು ಗೊತ್ತಿಲ್ಲ. ಅದರದ್ದು ಬೆಲೆ ಗಟ್ಟಿ ಮಾಡಬೇಕು, ಒಳ್ಳೆದಾಗ್ತದೆ. ಮೋಯೆ ಮೋಯೆ ಇದು ನೋಡಿ, ಇದು ಜೀಪ್ ಲಗಾಡಿ ಹೋಗಿದೆ ಇಲ್ಲಿ. ಅವನೇ ಎಲ್ಲ ತೆಗಿತಾನೆ, ಸರಿ ಮಾಡುವುದಿಲ್ಲ, ಎಂತ ಇಲ್ಲ. ಒಂದು ತಂದು ಕೊಟ್ಟರೆ ಸರಿಯಾಗಿಡುವುದಿಲ್ಲ, ಅದರದೆಲ್ಲ ಗಜಲಿ ಮಾಡಿ ಇರ್ತಾನೆ. ಇದು ಹಲಸಿನ ಹಣ್ಣು ದೋಸೆ. ಹೌದು ನಿಶಾಂತ್, ಅದಕ್ಕೆ ನಮಗೆ ನಮ್ಮ ಕಡೆ ಗುಜ್ಜೆ ಅನ್ನೋದು. ಇಜ್ಜಿಯ ಬಟರ್ನಗುಲು ಪೆಲಕಾಯ್ದ ಖಚ್ ಮನ್ಪಿರತ್ತ ಚೀಪೆ ಸ್ವೀಟ್ ಅಲ್ಲ ನಿಶಾಂತ್ ಪದಾರ್ಥ. ಸ್ವೀಟ್ ಸಾರ್ ಅಲ್ವಾ? ಅಂತ ದೋಸೆ ಫುಲ್ ಸ್ವೀಟ್ ಆಗಲ್ವಾ ಅದು ಶೋಭಕ್ಕ? ದೋಸೆ ಸ್ವೀಟ್ ಆಗಬೇಕು, ಸ್ವಲ್ಪ ಬೆಲ್ಲ ಹಾಕಬೇಕು. ಆದರೆ ಅದರದ್ದು ಘಮ ಉಂಟಲ್ಲ ದೋಸೆದು, ತುಂಬ ಒಳ್ಳೆಯದಾಗ್ತದೆ. ನನಗೆ ಇಷ್ಟ, ಘಮ ಇಷ್ಟ, ತಿನ್ನಲಿಕ್ಕೆ ಇಷ್ಟ ಇಲ್ಲ. ನಾವು ಅದನ್ನು ಗಟ್ಟಿ ಮಾಡೋದು, ಅಂದರೆ ತೊಂದರೆಗೆ ಹಾಕಿ ಗಟ್ಟಿ ಮಾಡೋದು. ಅದೆಂತ ಮಾಡೋದು, ಗಟ್ಟಿ ಕಡಿದು ಅಕ್ಕಿ ಮತ್ತೆ ಅದು ಕಡಿದು ಬಟ್ಟಲಿಗೆ ಎಲ್ಲ ಎಲೆಯಲ್ಲಿ ಮಡಚಿ ಇಡುದು. ನಾವಿಲ್ಲಿ ಪೆಲೆಕಾಯಿ ಗಟ್ಟಿ ಅಂತ ಹೇಳುದು. ಸ್ವೀಟ್ ಕಮ್ಮಿ ಆದರೆ ಬೆಲ್ಲ ಕೊಕೊನೆಟ್ ಹಾಕಬೇಕು ನಿಶಾಂತ್. ನನಗೆ ಸ್ವೀಟ್ ಅಂದರೆ ಇಷ್ಟ ಅಕ್ಕ. ಹೌದಾ? ಅದರದ್ದೆಂತ
ಗಾರಿಗೆ ಮಾಡ್ತಾರೆ ರೌಂಡ್. ಇದು ಹಲಸಿನದ್ದು ಒಳ್ಳೆದಾಗ್ತದೆ. ನಮಗೂ ತುಂಬ ಇಷ್ಟ ಅಂತೆ ಅವಳಿಗೆ ಸಹ. ಓಕೆ ಶೋಭಕ್ಕ ವಂದನೆಗಳು. ಸುಜಿ ರಜ್ಜತ್ ಅಬ್ಡು ಪೋಯರಾ ಪೋಯಿನ ಅಂದು ಓಯ್ ಸುಜಿ ಪುಂಡಿ ಬೈಪ ಅವನು ಏರು ಅತ್ತೆಯ ಬಟ್ಟೆ ಉಂಡು ಬಟ್ಟ ಇಜ್ಜಿ ಬಟ್ಟ ನಮ್ಮ ಕೈ ಜಾರ್ದು ಪೋತುನು ಒಳ್ಳೆ ಶೋಭಾ. ಎಲ್ಲಿ ಅಕ್ಕನ ನೆನಪಿಜ್ಜ ಚಿಕ್ಕಿ ನಮಸ್ಕಾರ. ನಮಸ್ಕಾರ ಸುಜಿ ಪಲ್ಲ ಕಮೆಂಟ್ಸ್ ಮಲ್ಪಿ ಚುಕ್ಕಿ ಎತ್ತಿನ ಕುಲು ಯಾವ್ಜ ಎಂಕ್ಲು ಯಾವುಂಡಿಯ ಶೋಭಾ ಐಕತ್ಯ ನಿಕುಲ್ತುಲ ಪರ್ಮನೆಂಟ್ ಬರ್ಪಾರು. ಕೆಲವರು ನಾಟಕಕ್ಕೆ 4 ದಿನ ಬರ್ಪೇರು. ಕೆಲವರೇ ಬತ್ತಿನಕ್ಲಿಗೆ ಎನ್ನೆಲ್ಲ ಇವ್ಡು ಬತ್ತಿನಕ್ಲಿಗೆ ನೆಟ್ವರ್ಕ್ ಇಜ್ಜಿ ಬಕ್ಕ ಬರ್ಪನಕ್ಲು ಬೆತ್ತಕಲ್ಲ ಇಪ್ಪೋನಾಗ ಅಕ್ಲಿಗೆ ಅವಳು ಫುಲ್ಲು ಎಂಜಾಯ್ ಪಂಡ ಲಾಸ್ಟ್ ಮುಟ್ಟಲ್ ಎನ್ನ ಬತ್ತಿನ ಬಲಿಪುನು ಬಿಸಿ ಆನ ಅವಲಿತ್ತೆ ಮೂಲಿತ್ತೆ ಅದು ಹೆಂಗೆ ಬರಡು ಪಂಡ ದಾಲ ಇಜ್ಜಿ ಅನ್ನ ನಾಟಕ ಮನ್ಪೇರು ಅದ ಎಂಕುಲ್ಲ ತೂವೊಂದುಪ್ಪ ಅದ ಅವೇಕು. ಹಾಯ್ ಶೋಭಾ ತೂಲ ಐತೆ ಓಡ್ ನಮ್ಮ ಭಟ್ರು ಪಿಡ್ಚೋ ಆಗ ವಂಚನೆತ ಹೊಸ ತಕ್ಕುಲು ಬತ್ತನ ಪರ ತಕ್ಲೆಂದ ತಕ್ಕುನು ಸುಜಿ ಬನ. ಹಾಯ್ ಶೋಭಾ ಹಾಯ್ ಸುಜಿ ಬಕ ವಿಶೇಷ ಪುರ ವಿಶೇಷ ಪೂರ ನಿಕಲನೆ ಪೂರ ಆಯನ ದಾಲ ಹೆಜ್ಜಿಗೆ ಗೌಡನ ಗೌಡಿ ಪನೋಡೀರು ದಾದನಲ ಬನ್. ಓಕೆ ಕಮೆಂಟ್ ಮಲ್ಪಡು ಶೋಭಾ. ಇರೇಗು ಇಂಕಲ್ನ ಸಪೋರ್ಟ್ ಉಂಡು ಇಂಕ ಆತೆಯವ ಇಂಕ 4 ಜನ ಬತ್ತಂಡಲ್ಲ ಇಂಕ ಓಕೆ. ನಿನ್ನ ಪೇಸವಾಸ ತೆಗೆದು ಎನ್ನ ಬೆಂದುಡಿತೇನೆ ಪೇಸವಾದ ತೆಗ್ದು ನಾ ಮುಸುದು ಅರ್ಥ ಮಾಡ್ರಂಡು ಕೊಪ್ಪ ಒಪ್ಪಿರೋದು ಮುಸುಡು ಅರ್ಧ ಮಾಡ್ರೆ ಯಾರು ಯಾನ್ ಕೊಂತೀನಿ ಅದು ತೌಲೆತ್ತೀನಿ ಯಾನು ಉಳಿದಕ್ಕೆ ಯಾನ್ ಪೋತೀನಿ ಅಜ್ಜಿ ಖಾಲಿ ಪೋತೀನಿ ಯಾನು ಮೊಂದೆಕೆರೆ ಎಜ್ಜಿಮಾ ಬರಂದಿನಿ ಇಪ್ಪಡು ಬಿಡ್ಲಿ ಯಾನ್ ದಾದ ಪನ್ಪಿನಿ ದಾದ ಬಾಲೆದ ಎನ್ನ ಈ ಬಾಲೆನಾ ಈದಿ ಮನಿಪಂದೆ ಕುಲ್ದಾರ ಬುಕ. ಹಾಯ್ ಮನು ಗಡಿಗಡಿ ಪೋಪುನ್ ಗಡಿಗಡಿ ಬರ್ಪಿನಿ ಉಡುಪಿ ಬಲೆ ಟೂರುಗು ಸಿಕ್ಕುಗ ಏರಿಗು ಏರಿಗ್ಯಾ ನಾಳೆ ಯಾವತ್ತೆ ನಾಳೆ ಯಾವತ್ತೆ ಅಂಚತ್ತು ಬತ್ತಿನಗುಲು ಪೂರ ಬೋಡು ಅಂಚತ್ತು ಕೆಲವು 4 ಜನ ಇಪ್ಪಿರತ್ತ ಐ ಕ್ಯಾಂಪ್ ಅನ್ನಿ ಫ್ರೈ ಮಲ್ತೊಂದು ಬರ್ಪೆ ಆವ 12 ಪತಮಲ ಓಕೆ 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 ಆವ 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 ಫ್ರೈ ಎಂಕಲ ಕೊರ್ಲೆ ಶೋಭಕ್ಕ ಮತ್ತೆ ವಿಶೇಷ ಬಲೆ ಉನ್ಕ ದೇವರೇ ಈರುಳ್ಳಿ ಇಂಕ ಈರು ಒನಸು ಪನ್ನಗೆ ಇಂಕ ಆಸೆ ಕಜಿಪ್ ಮಾತ್ರ ಪನೊಡ್ಚು ಸಾಂಬಾರು ಕೀಂಬಾರು ಅಪ್ಪಲ ಸೆಂಡಿಗೆ ಅಂತ ಪನೊಡ್ಚು ಮಾತ್ರ ದಾಲೆಜ್ಜಿ ಬಲ್ಲೆವೆ. ನಿರಂಜನ್ ನಾಯ್ಕ್ ಗೆ ನಿರಂಜನ್ ಮನುಲೆ ಶೋಭಗ್ ಪನ್ನಿ ಬರ್ರೆ ಅಂಚನಾ ಟೂರ್ಗ ಓ ಓಕೆ ಓಕೆ ಇರು ಒನಸು ಬತ್ತಡ ಖಾಲಿ ಪನ್ ಪೂಜರ್ ಮಾರೆ ಇಂಕ ಬಜ್ಜಿ ಅಪ್ಪಲ ಸೆಂಡಿಗೆ ಸಾರು ಈ ಸರ್ತಿದೆ ಕುಕ್ಕು ಸಾರು ಗ್ಯಾರಂಟಿ ದಾಪಂಡ ಸೀಸನ್ ಅದಿತ್ತೆ ಕುಕ್ಕುದ ಅಂಚ ಈಗಲ್ಲ ನಿನ್ನದು ಎಂತದ ಗಾಡಿ ಇಲ್ಲಿ ನಿಲ್ಲಿಸಿದ್ರೆ ಹೋಗ್ತದೆ ಇದು ಜಾರ್ತದೆಯಾ ಇಷ್ಟು ಜಾರ್ತದೆ ಒಂದು ಬಾಟ್ಲಿ ಇದ್ರೆ ಕೊಡ ಇಡ್ಲಿಕ್ಕೆ ಬೇಡ ಬರ್ಸ ಉಂಡೆ ಇಜ್ಜೆ ಕಡೊಂಚೂರು ಮೋಡ ಪಾಡ್ ಬರ್ಸ ಬೈಜಿತ್ತೆ ಕೂ ಕೂ ವನಿತ ಓಲ್ಲ ಕೋಡೆ ವನಿತ ಬತ್ತಿತ್ತಲು ಅಕ್ಕ ಈ ಉಡುಪಿಗೆ ಬಲೆ ಬಂಡಲ್ಲ ಯಾ ಬಂಡೆ ಯಾ ಬತ್ತನೆ ಕೆಂಚ ದಿಕ್ಕುನು ಕೇಂಡ ದಮ್ಮಿ ಕೂಡ ರೈಲ್ ಬೋನ ಟಾಟಾ ಮನ್ಪ್ಲೆ. ಓಕೆ ಗುಡ್ ನೈಟ್ ಬಾಯ್ಗೆ ಸುಜ್ಜಿ ಪೋಪುನಯ ಏಪ ಎನ್ನ ಮೆಂಬರ್ಶಿಪ್ ಮುಗಿಯರೆ ಗೊತ್ತಿಜ್ಜಿ ಅವರ ಪಾಡ್ನ ಮುಗಿಂಡ ತಿಂಗಳು ತೆಪ್ಪಡ ಮೆಂಬರ್ಶಿಪ್
ಅವು ಟಿಪ್ಪರ್ ಹೂ ಟಿಪ್ಪರ್ ಆಂಡು ಅಗಲ ಬೇಲೆ ಮುಗಿದು ಉಂಡಿರ್ತಿದ್ದೆ ಜೆತ್ತೇವೆ ಒರ್ಂಬರ ಆತಿಜಿ ಜೆತ್ತೊಂದು ನಿದ್ರೆ ಮನ್ಪುನತ್ತು ಮೊಬೈಲ್ ತುಪ್ಪು ಒಂದು ಬಾಟ್ಲಿ ತಾರ ವಿಶು ಒಂದು ನೀರಿದ್ದು ಬಾಟ್ಲಿ ತಾ ಅದು ಮುಗ್ಜದ ಬಾಟಲಿ ಯಾವುದಾದ್ರೂ ಇರ್ತಾ ನೀರು ಹಾಕಿ ಇಲ್ಲಿ ಹಿಂದ್ಗಡೆ ಹಿಂಗೆ ಇಡ್ಲಿಕ್ಕೆ ಚಿಕ್ಕಿ ಬುಕ್ಕ ವಿಶೇಷ ಬಾಕಪ್ಪ ನಡು ಸುಜ್ಜಿ ವಿಶೇಷ ದೆಪ್ಪುಗ ಓವೇನು ಆಯ್ತಲ್ಲ ಥ್ಯಾಂಕ್ ಯು ಕೈ ಬಚ್ಚೋದಿರ್ತದೆ ಬಾಟಿಗೆ ದೀರವನ್ನಿ ದಾದನ್ ದೆಪ್ಪುನು ತಿಂಗಳು ತಿಂಗಳು ದೆಪ್ಪರಂಡವು ಮನು ಅವು ನಿಕ್ಕ ಬೇತ ಬೇಲೆ ಇಜ್ಜದ ಐಕ್ ಅಗುಲು ಜೆಪ್ಪುರು ಆಪುಲ್ ಜೆಪ್ಪುರು ಮಾರೆ ಜಿನಲ ಎನ್ಮರಂటే ಚೋಚ ಜೋರುಲ್ಲಿರತೆ ಅಂದ್ ನಮ್ಮದಾದ ಈ ಪಾಪ ಮಾರೆ ಆ ಮಸ್ತ್ ಪಾಪ ಯಾನ್ ಪಾಪ ಸೋಬಲ ಪಾಪ ವಿಶು ನೀನು ಇಲ್ಲಿ ಬಾ ಅಂತೆ ಸ್ವಲ್ಪ ಯಾರಿದ್ದಾರೆ ನೋಡು ಇಲ್ಲಿ ಬಾ ಓಡ ಬಾ ರಜತ್ ಬಂದಿದ್ದಾರೆ ಕೇಳು ಮೀನುಂಟಾ ಮೀನುಂಟಾ ಮೀನುಂಟನಾ ಮೀನುಂಟಾ ಮೀನುಂಟಾ ಸಿಟಿ ಸೆಂಟರ್ಗೂ ಕೂಡ ಸಿಟಿ ಸೆಂಟರ್ಗೆ ಹಾ ಸಿಟಿ ಸೆಂಟರ್ಗೆ ಹೋಗೋಣ ನಮ್ಮ ದಾದ ಹೊಸ ನಾಟಕ ಪಾಪ ಎಬೇ ಈ ಜೋರು ಟ್ರೈಪಾಡ್ ಬಂತಾಗ ಬಂತು ನಿಶಾಂತ್ ನಾನು ರೀಲ್ಸಲ್ಲಿ ಹಾಕಿದ್ದೇನೆ ಟ್ರೈಪಾಡ್ ಇವನೇ ಅದನ್ನು ಓಪನಿಂಗ್ ಮಾಡಿದ್ದು ಓಪನಿಂಗ್ ಅಂತ ಅವಳಿಗೊಂದು ಟ್ರೈನ್ ಬಂತು ಟ್ರೈನ್ ಓಡಿದ ರೈಲ್ ಬರುವಾಗ ಓಡ್ತಾನೆ ಅವನು ನಿಕ್ಕ ಪಾಪ ಪಂಡ ಊರೆಲ್ಲ ಗಾಡಿ ಪೋ ದಾಯಿಗೆ ಮಾರೆ ಪಾಪತ್ತ ಮಾರಯ ಹೆಂಗ್ ಕುಂಜು ಆಡ್ದಿಚ್ಚು ಬೇಲೆ ಮಂತದ ಮಂಡಪುರ ಹಾಳಾದಿತ್ತನು ಯಾವತ್ತೇ ಬಂತೀನಿ ಅದ ಹೇಳ್ತಾ ಶೋಭಕ್ಕೆ ಏನು ಶೋಭಕ್ಕೇನು ಯಾನಿಗೆ ಅಯ್ಯನು ಏತ್ತು ಸಲ ಲೆತ್ತಂದು ಪೋಪಿನಿ ಮನಸ್ಸುಡ್ಲೆ ಮೀನ್ ಫ್ರೈ ಆಂಡ ಅಯ್ಯ ನನ್ನ ಲಗಾಡಿ ಆಯ್ಲ ಲಗಾಡಿ ತೆಪ್ಪರಿಂದೆ ಬಿಡುದಿನಿ ಎಲ್ಲ ಪೋಪಿನ ಸಿಟಿ ಸೆಂಟರ್ಗ ಹಾ ಎಲ್ಲಿ ಬಂದಿದೆ ಅಲ್ಲಿ ಬರ್ದಿದ್ರಲ್ಲ ನಾಳೆ ನಾನು ಸಿಟಿ ಸೆಂಟರ್ಗೆ ಹೋಗುದು ಅಂತ ಬರ್ದಿದ್ದಾನೆ ಒಲ್ಪಂಡು ಇದಲ್ಲ ಬರ್ದಿದ್ದು ಅಲ್ಲ ಅಲ್ವಾ ಹೌದು ಇದು ಬರ್ದಿದ್ದಲ್ಲ ಅದೇ ಬರ್ದದು ಎಂತ ಬರ್ದಿದ್ದು ಅದೇ ನಾನು ಸಿಟಿ ಸೆಂಟರ್ಗೆ ಹೋಗುದು ಅಂತ ಬರ್ದಿದ್ದಾನೆ ಕೂಡ 10,000 ಪೋಪುಂಡು ಕೂಡ 10,000 ಪೋಪುಂಡು ಅಂತೆ ಬಂದ್ರೆ ಒಳ್ಳೇದಾಯ್ತು ಹೋಗೋದು ನಾನು ಹೋಗುದು ಓದು ನಾವು ಸಿಟಿ ಸೆಂಟರ್ಗೆ ಬರೀಪು ಅಂದು ಪ್ರಜ್ಜು ದೇವಡಿಗ ಹಾಯ್ ಬರದೇಕ ಹಾಯ್ ಪ್ರಜ್ಜು ಎಂಚಲ್ಲ ನಿಶಾಂತ್ ಯಾನ್ ಪೋಪೆ ಮೂಜಿ ಸರ್ತಿ ಪಂಡ ಪೋ ಪೋಯ್ ಬಲೆ ಪೋಯ್ ಹೇಳಿ ಸೋಬಕ್ಕ ನನ್ನ ಡಾರ್ಲಿಂಗ್ ಮೌನ ನಿನ್ನ ಡಾರ್ಲಿಂಗ್ ಮೌನಗೆ ಎಂತಾಗಿದೆಯಾ ಪಾಪ ಬರಲೇ ಇಲ್ಲ ಯಾನು ಸೌಖ್ಯ ಈರೇನ್ ಚೊಲ್ಲರು ಸೌಖ್ಯ ಇಚ್ಚಿ ಅಲ್ಲ ಜಪ್ಪರೆ ಬೈ ನಾನ ಜತ್ತೊಂದು ಜಪ್ಪುನತ್ತು ಮೊಬೈಲ್ ತು ಜತ್ತೊಂದು ರೀಲ್ಸ್ ಮಾಡ್ಕೊಂಡು ತೂಪಿನಕುಲ್ ಹಾಯ್ ಸುಜಿ ಉಂತೆ ಈ ಪಾಪದ ಸುಜಿ ಪಾಪದ ಬಾಲ ಉಂಟು ದಾದಾ ಬನಸ್ ಬಕ್ಕನ ಇತ್ತೆ ಮನ್ಪನ
ആൾ വരൂടാ ആൾ 15 ആപ്പിടാ കായ വന്ന ലേറ്റ് ആകും. ಹಾಯ್ ಮೇಡಮ್, ಹೃದಯವಂತ ಬಂದ್ರಲ್ಲ, ಹಾಯ್ ನಮಸ್ತೆ. ನೀವು ತುಂಬ ಹೃದಯವಂತರು ಮಾರಾಯರೆ. ಶೋಭಾ ಪ್ರೈಮ್ ಓಲುಂಡು, ಶೋಭಾ ಪ್ರೈಮ್ ಓಲುಂಡ್ಯಾ 27 ಮಗು ಸ್ಕೂಲ್ ಅಕ್ಕ. ನಾನಾ ಸ್ಕೂಲ್ದ ಪಿರೋಡೇ ಪಾಯರಾಯ್ಡು ಫ್ರೈ ಬಟ್ಟಲುಂಟು. ಪಾಪನ ಬಿಟ್ಟರೆ ಫೋನಿಂದನೇ ಇಲ್ಲಿಗೆ ಬಂದು ಬಿಡ್ತಾನೆ ಅಲ್ವಾ ಅಕ್ಕ. ಅವನ ನಾನು ಮೊಬೈಲ್ ಖಾಲಿ ಸ್ವಲ್ಪ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸಾಕು ನನ್ನ ಇಲ್ಲೇ ಬಂದು ಕೂತ್ಕೊಳ್ತಾನೆ. ರೀಲ್ಸ್ ನೋಡಿ ಅಂತ ಒಂದು ರೀಲ್ಸ್ ನೋಡಿ, ಇಲ್ಲಾಂದ್ರೆ ಬ್ಲಾಗ್ ಮಾಡಿದ್ರೆಲ್ಲ ಬರ್ತಾನೆ ಓಡ್ಕೊಂಡು. ಶೋಭಕ್ಕ ಊರಿಗೆ ಬೆಲೆ ಬಾವೆಲೆ ಇರ್ಲ ತಮ್ಮನುಂಡ ಅಂದು ಸುಜಿನ ಲೆಕ್ಕಡು ಎಂಕ್ ಇಜ್ಜೆ ನಿಕ್ಕದಾದ ಜಿಮಿನ ಯಾನು ಊರುಡಿ ಇಪ್ಪುನಿ ನಿಕ್ಕದಾದ ಮೀನಾ ಆಯ್ ಮೊಬೈಲ್ ತೇರ್ಪೋಯಿ ಇರು ಮೀಂಡೆ ಇಪ್ಪುನಿ ಹೆಂಗೆ ಹೊರ ಹೋದ್ರಾಗ ಬೇತಡಿಗಟ್ಟಿ ಇದು ಮೀಂಡೆ ಇಪ್ಪುನಿ ವಲ್ಲ ಕಾಂಡ ಹೆಂಗ್ ಮೀಂಡೆ ಇಪ್ಪುನಿಂದು ಅಂದು ಅವನಿಗೆ ಹಸಿ ಬೆಚ್ಚ ಬೆಚ್ಚುಂಡ ಹಾಂ ಬೆಚ್ಚಾಗ ಅಂದ ಓ ಕೊಂತಿ ಮೀನು ಒಂಜಿ ಇಂಕ ಅಪ್ಪುಜಿ ಕೊಂತಿ ಆನ ತಿನ್ಪುಜಿ. ಯಾವ ಕ್ಲಾಸ್ ಅಕ್ಕ ಅವನು ಓದ್ತಾ ಇರೋದು? ಈಗ ಅವನು 3rd ಕ್ಲಾಸ್ ಇದ್ದ, ಈಗ 4th ಪಾಸ್ ಆಗಿದ್ದಾರೆ. 4th ಅವನು 4th ಸ್ಟ್ಯಾಂಡರ್ಡಲ್ಲಿದ್ದಾರೆ. ರಜೆಯಲ್ಲಿ ಮಾತ್ರ ವರ್ಷಕ್ಕೊಮ್ಮೆ ಬರ್ತಾನೆ. ಮತ್ತೆ ಒಂದು ದಿವಸ ಅವನಿಗೆ ಅಲ್ಲಿ ಕ್ರಿಸ್ಮಸ್ಸಿಗೆ ರಜೆ ಉಂಟಲ್ಲ, ದಸರಾ ರಜೆಗೆ ಬರ್ತಾನೆ. ಬೊಕ್ಕ ಓ ಮೀನ್ ಬಡು ಚಿಕ್ಕಿನೆಲ್ಲ ಇವಾಗ ಬಲೆ ಚಿಕ್ಕಿ ಬಾಲ ಚಿಕ್ಕಿ ಡಿಸ್ಕೋ ಹೆಂಗ್ ಡಿಸ್ಕೋ ಮುರುಮೀನು ಬಾ ಮದಿಮಾಲು ಬಂಗುಡೆ ಬೊಕ್ಕ ಹೆಂಗ್ ಕೀಸರ್ತಿ ತೇಡ ತಿಕ್ಕಿದಿನಿ ಇಜ್ಜಿ ಅಶೋಭ ಹಿಂಗ್ ಮಲ್ಲ ತೇಡದ ಮುಟ್ಟೆ ಬೋಡು. ನಿಶಾಂತ್ ನಿಂದು ಊಟ ಆಗಿ ಬಂದಿದೆ, ಇನ್ನು ಹೋಗ್ಬೇಕಾ ಊಟಕ್ಕೆ? ಶೋಭಾ ಕನ್ನಡ ಮಾತಾಡ ಪಾಪ, ನಿಶಾಂತನಿಗೆ ಅರ್ಥನೇ ಆಗುದಿಲ್ಲ ನಾವು ತುಳು ಮಾತಾಡಿದ್ರೆ. ಅವನ ಮುಖ ನೋಡ್ಬೋದು. ಅಮ್ಮಂದೆಲ್ಲ ಊಟ ಆಯ್ತು. ಅವ್ರು 2 ದಿನ ನಡತಿದ್ದು ಬಕೊಂಜ ನಡತಿದ್ರು ಅಂಜನೆ ಬಿ ನಡಪುಡು ದಿನೋಲ ವಾಕಿಂಗ್ ಬೋಪುಜಿ. ಬಲೆ ಕೊರ್ಕ ಡಿಸ್ಕೋ ಎಗ್ಗು ಕೊರ್ಪೆ ಅಂತ ಕೊಡ್ತೀನಿ ಅಜ್ಜಿ ಮೀನು ಕಾತು ಕುಲ್ದಿನಿ ಕಾಜು ಕಾಲು ಲಾಸ್ಟಿಗೆ ತೆತ್ತಿದ್ದು ಸಾರು ಬಂತೀನಿ. ನನಗೆ ಮೀನಿಲ್ಲ, ನಾನಿವತ್ತು ಮೊಟ್ಟೆ ಸಾರು. ಭಾರತಿಗೆ ಸಾಕಾತದು ಡಿಸ್ಕೋ ತಿಂದು ಸಾಕಾತು. ಗೊತ್ತಾನೆ ಜತ ಚಂದ್ರಿಕಾ ಸಿಸ್ ಗೊತ್ತಾಂಡ ಯಾ ಈ ಪನ್ನಿಕ್ಕೆ ಮುರುಡಾರ ಯಾನು ಸ್ಕ್ರೋಲ್ ಮಂತ ಮೂಲಕ ಬತ್ತುಂಡು ಸುಜಿ. ಚಂದ್ರಿಕಾ ಸಿಸ್ ಬತ್ತುಂಡು ಬೆಲೆ ದಾದಾ ಸುಜಿತ್ ಚಂದ್ರಿಕಾ ಸಿಸ್ ಏರಂದು ಗೊತ್ತಾಂಡ ఆయన ಅಕ್ಕಗೆ ಚಂದ್ರಿಕಾ ಯೂಟ್ಯೂಬ್ ಉಂಡುಗೆ. ಎನ್ನ ಚಿಕ್ಕಿ ಚಂದ್ರಿಕಾ ಸಿಸ್
ಅಲ್ಲ ఆయన ಚಿಕ್ಕಿಗೆ ಚಂದ್ರಿಕಾ ಸಿಸ್ ಬಂಡದು ಚಂದ್ರಿಕಾ ಬಂಡದು ಯೂಟ್ಯೂಬ್ ಒಂಜಿ ಎಂತುಯೆ ಲೈಕ್ ಕೊರ್ಲೆ ಚಿಕ್ಕಿ ಅಕ್ಕ ಅತ್ತು ಬೊಕ ದಾದಾ ಅಂದ್ ಚಿಕ್ಕಿ ಬೊಕ ಏರು ವಿಶಾಲಾಕ್ಷಿ ವಿಶಾಲು ఆయన విషయం లేపును విశాలాక్షి లేపును నేర్పి పొన్నవదారులు ఎత్తడ ఎంతవా పజ్జు చిల్లర మనిపోనా బక లైక్ డన్ ఎన్న చిక్కి బై బాయ్కి భయా ఏ విషయాలు ಇತ್ತೆ ಬತ್ತೆ ಇತ್ತೆ ಬತ್ತೆ ಐಡಲ್ ನಿಲ್ಬೇಡಿ ಬಂದು ಲೈಕ್ ಕೊಟ್ಟು ಮಾತಾಡಿ ಜಾಗ್ರತೆ ಒಂದೇ ಬಿಸಿ ಓಕೆ ఈరు జోకులేని మంగె మల్పి కదా అది ఆయన చెల్లెప్పుడు ఆయన విశ్వాస్ పుదార్ ఒక పుట్ట పుదార్ వివాన్ లెప్పును విశ్వాస్ ఐక్యాన్ని విశాలాక్షి లెప్పును విశాలాక్షి ಬರ್ಪು ಜೇದೆ ಬಾ ಹೆಂಗವನಿ ಓ ಅಂದ ಒಂದು ಪೂರ ಓಡಿపోతే ಇருந்து ಗೊತ್ತಿದ್ಯಾ ಸುಜಿ ಮಾತ ನಿನ್ನ ಕೃಷಿಲ ಇಜ್ಜೆ ಇರುತ್ತೆ ಕೃಷಿ ಬಲ್ತದಲ್ಲ ಒಂಜಿ ಪೊಸತ್ ತಾಕಲ್ ತಿಕ್ಕನಕ ಪರ ತಕ್ಲೆ ಎಂದಾಕದ ಬೋಪೆರತ್ತ ಅಂಚಾತ ಸೂಪರ್ ಲೈವ್ ಹೊಸ ತಕ್ಕಲ್ ಬರ್ತಾರ ಪರ ತಕ್ಲೆ ಅಂತ ಪೋಯ್ ಜಲ್ತ ಓಲ್ ಪಾಡಿಯಾ జల్తా ఇంచిడి వాడి అన్నది ఆ జాడలే చెప్పు అంజాడా సూపర్ ನಂಗೆ ಮಾತೆಲ್ಲ ಬೋಡು ನಮ್ಮ ಏನು ಸುಜಿ ನಂಗೆ ಮಾತೆಲ್ಲ ಬೋಡು ನಾನು ಆಕ್ಳಿಗೆ ಮಾತೆಲ್ಲ ಬಿಡ್ಸಿ ನಕ್ಲೆ ಬೋಡಿತಿ ನಕ್ಲೆ ಬೋಡಿ ನಮಕ್ ಮಾತಿರ್ಲ ಬೋಡ್ ನಿಜ ಕೆಲವರಿ ಹತ್ತು ಲೈಕ್ ಪನಸಾಡಿ ಎಣ್ಣೆ ಬಂಜಿ ಗಟ್ಟಿಯಾನು ಪನಸಿ ಆನೆ ಮಂದಿಸಿ తెత్త
ಕನಸು ಐರೀಸ್ ಜೊತೆ ಹೋಗ್ನೆ ನಾನು. Aku lebih baca urut apa cabo. Yang kita ni mana baca tu. Yang kita mana baca tu nak kau pun nak il kali kali apa tu. Ya nama de jadi bora. Apa kau adalah kau apa je nija. Bora pun sebab. ಒಟ್ಟಿಗೆ ತಿನ್ನದ ಅವಕ್ಕೆ ಶಾಲೆಗಳ ಬಾಯರುಂಡತ ಬುಕ್ಕ ಆತಿಸಿಗೆ ಕೋಪದಾಯಗ ಸುಜಿತ್ ದಾದ ಇತ್ತಂಡಲ ಡೈರೆಕ್ಟ್ ಇಪ್ಪಡು ಕೋಪದಾದೇಕು ಎಂಚೆ ಅಂದ್ರೆ ಎದುರು ಬತ್ತು ಬಾತಿರ್ಡತ ಅವು ಮುಡ್ದು ಬ್ಯಾದ ಬಾತಿರ್ ನತ್ತು ಮಂಚ ಎದುರುಡೆಟ್ಟೆ ಪಾತಿರದು ಪಿರಾಡು ಚೂರಿ ಪಾಡುಂಡ ಮಾತ್ರ ಮನಸ್ಸಿಟ್ಟು ಕೋಪ ಇಪ್ಪುರಿ ಒಂದು ಅವ ಕರೆಕ್ಟ್ ಉರುವಾಂಡ ಪುಲಿತ ಬಿತ್ ಉರುವಪ್ಪಿನ ಇಂಕು ಮಾರಾಯ ನಾವೆಲ್ಲ ಒಂದೇ ಎಂತ ಮಾಡೋದು. ಅದಕ್ಕೆ ನಾನೀಗ ಯಾವುದಕ್ಕೂ ಕೂಡ ಜಾಸ್ತಿ ಹೋಗುವುದಿಲ್ಲ. ಬಂದರೆ ಬರ್ತಾರೆ ನನ್ನ ಲೈವಿಗೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಎಷ್ಟು ಜನ ಬರ್ತಾರೆ, ಎಷ್ಟು ಹೊತ್ತಿರ್ತಾರೆ ಅಷ್ಟು ಹೊತ್ತಿರೋದು ಮತ್ತೆ ಹೋಗೋದು. ಒಂದು ಲೈವ್ ಅಂತ ಬರ್ತೇನೆಲ್ಲ ಸಾಕು. ನಮ್ಮ ಎಲ್ಲೇ ಉಪ್ಪುನಾಗ ಏತು ತಿಂತ ಯಾರೊಂಜಿ ಏತು ಪುಲ್ಕಟ್ಟ ತಿಂತೇನೆ ನೀಡಬಾರ್ದು. ಉಪ್ಪುದ ನೀರು ಅವೇನು ಪುತ್ಕೊಡು ಬನ್ನಡ ಪುತ್ತದ ಉಪ್ಪುದ ನೆಡಬಾರ್ದು ಇಪ್ಪಿನಿ ದೀದು ಪುದ್ದುಲ್ಲದ ಬೊಕ್ಕ ತಿನ್ಪುಲ್ಲ ಈಗ ಜೊತ್ತನ್ನೇ ಡಿಸ್ಕೋ ಕೊನೆಯದೇ ಪೋಯರ ಇಜ್ಜು ಬೇಲೆಂಡುಗೆ ಆ ಬರೇಪಿನ ಬೇಲೆತಾ ಅಂಚ ಬೇಲೆಂಡು ಇಂಚ ಬೇಲೆ ಬೊಕ್ಕ ಬರ್ಪೆ ನಾನು ಆಂಡು ಒರ್ಮಾಂಡದ ಲೆಕ್ಕ ಕೊರ್ದು ಒರ್ಮಲೆಕ್ಕ ಅಂಗಡಿ ಬಂದು ಬೊಕ್ಕ ಇಲ್ಲ ಹೋಗು ಅಂದಂದು 5K ನಾನೆಲ್ಲ 40 ಒರಂಬಾವಡು 40 ಒರಂಬಾಂಡ 5K ಎತ್ತೆ ದಾಲ ಮನ್ಪಂದೆಲ್ಲ ಮಿತ್ತು ಬತ್ತೆ ಸರ್ಕಸ್ ಮನ್ಪುಡು ಒಂದಿತ್ತು ಜೇಂಕ್ ಅತಾ ಶೋಭಾ ಬಾಕಿದ ಕಲ್ಲಕ ಬೋಪಿನಿ ಜನ ಒಯ್ಪುನು ಒಬ್ಬರು ಬುದ್ಧಿ ಇಚ್ಚಿ ಎಂಕೇದು ಜನ ಬರ್ಪೇರು ಆದೆ ಬಕ ಹೆಂಗೆ ಯಾನು ಮಾತೆಲ್ಲಕ್ಕಲ್ಲ ಒಂಜಿ ಗಂಟೆಗೆ ಒಂಜಿ ಸರ್ತಿ ಕಾಂಡೆ 10 ಗಂಟೆಗೆ 12 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ 6 ಗಂಟೆಗೆ 10 ಗಂಟೆಗೆ ರಾತ್ರಿ 1 ಗಂಟೆಗೆ ಮತ್ತು ಲೈವ್ ಮಂತದಿಲ್ಲ ಯಾನಿತ್ತು ಈತು ಬರ್ತದೆ 10,000 ಜನ ಕರೆಕ್ಟ್ ಬಂದ್ವೆ ನಂದು ಇದು ಲೈವ್ ಮಲ್ತಿಜಿಂದೆಲ್ಲ ಆ್ಯಡ್ ಆಪುಂಡು ಸಬ್ಬತೆ ಆಪಂಡ ಶಾರ್ಟ್ಸ್ ವೀಡಿಯೋ ಪಾಡ್ಬೇತಾ ಇತ್ತೆ ಬೇಗುಂಡಂಜಿ ವೀಡಿಯೋ ಪಾಡಿಯೇ ನನ್ನ ತೂಡೆ ಅಪ್ಪ ಪಾಡ್ನೊಂದು ಅದಕ್ಕೆ ಮಾತೆಲ್ಲ ಒಂಜಿ ಅಪ್ಪಗ ಕೋಪ ಒಪ್ಪುಜಿ ಸಬಕ
ಶಾರ್ಟ್ಸ್ ಜಾಸ್ತಿ ಬರ್ಪಿನವೆ ಕನ್ನಡದ ಪಾಡ್ಬೇಕಾ ಶಾರ್ಟ್ಸ್ ಅವೇನೆ ಐಕೆ ಬರ್ಪೇವೆ ಅಜಿತ್ ಹಾಯ್ ಪೊಂಜವೆ ಮೂರ್ತಿಗೂ ಇತ್ತೆ ಪುಲ್ಲೇನಿ ಮೂರ್ತಿ ಇತ್ತೆ ಪುಲ್ಲೆ ಅಂದುಲ ಅದೇ ಮೂರ್ತಿ ಕೋಡೆ ಮುರಡಿಪುರ ಮೂರ್ತಿ ಇಜ್ಜಿ ಯಾ ಮೂರ್ತಿ ನಿಡಿ ನಾಟ್ನು ಮೂರ್ತಿ ಓಡೆ పోతుండు ಮೂರ್ತಿ ಓಡೆ పోతుండు ಲೈಕ್ ಡನ್ ಥ್ಯಾಂಕ್ ಯು ಸಚಿನ್ ಪೂಜಾರಿ ಹಾಯ್ ನಮ್ಮ ದಾದ ಇತ್ತುಂಡಲ ಡೈರೆಕ್ಟ್ ಸುಜಿ ಸಚಿನ್ ಪೂಜಾರಿ ಏರ್ ಮರೆಂದು ಸಚ್ಚು ಆತ ಕ್ರಿಶ್ ಮಾಮು ಲವ್ ಯು ಸಚಿನ್ ಅನ್ನ ಹಾಯ್ ಸಚಿನ್ ಪೂಜಾರಿ ಹೊಸತಾ ಬಟ್ರೆ ಹಾಯ್ ಸುಜಿ ದಾದ ಸ್ಪೆಷಲ್ ಅದು ಸಚಿನ್ ಸಚ್ಚು ಅದು సచిన్ పొసతా సచి ఛానల్ ఉండా సచిన్కి ఛానల్ ఉండా ಅವು ತಪ್ಪಲತ್ತು ಬರ್ತಿಕ್ಕ ತಪ್ಪಲತ್ತ ಯಾನ್ ಸಚಿನ್ ಹೊರ ಸಚಿನ್ ಬರ್ತೇನ ಬಂದೇನಿ ತಪ್ಪಲತ್ತು ಅವು ನಮ್ಮ ಊರ್ದಾರೆ ಓ ಅಂದ ಚಾನಲ್ ಉಂಡು ವೆಜ್ ಶೋಭಕ್ಕ ಇರಿಗದಾದ ಸ್ಪೆಷಲ್ ಎಂಗ್ಲೇ ಫಿಶ್ ಚಾನಲ್ ಉಂಡಾ ನ್ಯೂ ಜಾಯ್ನಾ ಓಕೆ ಎಂಗ್ ಚಾನಲ್ ಇತ್ತೆ ಕಮೆಂಟ್ ಮನ್ಪ್ಲೇವಾ ಮೆಸೇಜ್ ವಿಡಿಯೋಗು ಕೋಟಿ ಅಂದರೆ ಇಂದು ಏರಿನ ಬಿರ್ವೇರ್ ದಾದ ಭಾರತಕ್ಕ ಸ್ಕೂಲು ಇಂಚೆ ಬೇಗ ಸ್ಟಾರ್ಟ್ ಆಂಡು ಎಂಚಿನ ಮೂರನೇ ರಜೆ ತಿಕ್ಕಿನಿ ನನ್ನ ರಾತ್ರಿ ರಜೆ ಬೂಡುಂದ ಪೂಜ ಅಂದ ಶೋಭಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಆದಿತ್ತಡ ಎಂಕೊಂಜಿ ಕಮೆಂಟ್ ಮನ್ಪಲೇವೆ ಸಚಿನ್ ಯಾನ್ ಬಕ್ಕ ನಿಕ್ಲಿಗೆ ಸಪೋರ್ಟ್ ಮನ್ಪ ಯಾನೇ ಸಚಿನ್ ಇದೇ ಬರ್ತೀನಿ ಹೆಡ್ ಹ್ಯಾಂಡ್